వెలువెరే నాడడు మధురుద బోడడు వెలగున స్వామి కాపుయే ಮದುವಾಗಿ ನಿಲಪಟ್ಟ ಈ ಕರೆಯಟಲ. ದಕ್ಷಿಣ ಭಾರತದ ಐಟ್ಲ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಡ್ ಕಬಡ್ಡಿ ಪಂಪನ ಸ್ಪರ್ಧೆದ ಅವನ್ ಕಬಡ್ಡಿ ಪಂಪನ ಗೇಮ್ ದ ಪುದರ್ಕೇನಂದಿನ ವಾ ಜೋಕುಲ ಇಜ್ಜಿ ತನ್ನ ಬಾಲ್ಯಡು ಕಬಡ್ಡಿ ಗೊಬ್ಬಂದಿನ ವಾ ಬಾಲಲ ಇಜ್ಜಿ ಬಂದು ನಮ್ಮ ಮತ ಹೆಮ್ಮೆಡು ಪನೋಲಿ ಕಬಡ್ಡಿ ಬೇತ ವಾ ಗೇಮ್ ದ ಲಕ್ಕಲಾತ್ ಐಕ್ ಮಾತ ಗೇಮ್ ದ ವಾ ಮಾತ ಯುಕ್ತಿ ಶಕ್ತಿ ಮತ ಬೋಡ ಅವ ಮಾತಲ ಕಬಡ್ಡಿ ಯೋಜಿ ವಿರುದ್ಧ ಜನಕರಣ ಹಲವಾರು ಸಮಸ್ಯೆಗಳಿಗೆ ಸ್ಪಂದಿಸೊಂದು ಆ ಮೂಲಕ ಸಮಾಜ ಸೇವೆಯನ್ನು ಮತ್ತೊಂದು ಇನಿ 5ನೇ ವರ್ಷಗೂ ಕಾರ್ಯದೋಡು ಬಂದಿದೆ. ನಿರಂತರ 49 ವರ್ಷದ ಮುಖಾಂತರ ಯೋಂಜಿ ಯುವಕ ಮಂಡಲ ಸಾಮಾಜಿಕವಾದ ಅಂಚನೆ ಶೈಕ್ಷಣಿಕ ಮಸ್ತ್ ಕೆಲಸ ಮಾಡ್ತೀವಿ. ಯೋಂಜಿ 5ನೇ ವರ್ಷದ ಕಾರ್ಯಕ್ರಮನು ಒಂಜಿ ಯಶಸ್ವಿ ರೀತಿಯಲ್ಲಿ ನಡಪೋಡು ಆ ಮೂಲಕ ಯುವಕ ಮಂಡಲದ ಸಿಂಹಾಲೋಕನ ಬನ್ಬೇಕು ದಯಪಂಡ ಸಿಂಹ ಒಂಜಿ 4 ಹೆಜ್ಜೆ ನಡೆದದ್ದು ಅವು ಪಿರತೋಪುರಿಗೆ ದಯಪಂಡ ಯಾನು ನಡತಿನ ಸಾಧಿ ವಾ ರೀತಿ ಉಂಡು ಬನ್ಪಿನ ಅವು ಆಲೋಚನೆ ಮಾಡ್ಬೇಕು ಅಂಜನಿ ಯುವಕ ಮಂಡಲದ 5ನೇ ವರ್ಷದ ಈ ಒಂದು ಸಾಧನೆ ಜನಕಲನ್ನ ತುಂಬುದಿಯೋಡು ಆ ಮೂಲಕ ಯುವಕ ಮಂಡಲದ ಈ ಒಂದು 5ನೇ ವರ್ಷದ ಕಾರ್ಯಕ್ರಮವನ್ನು ಸ್ಮರಣೀಯವಾದ ಮಲ್ಪಡು ಬನ್ಪಿನ ಉದ್ದೇಶಿಸಿದ್ದು ಎಗಳು 2017 ಇಸವಿಡು ಏಪ್ರಿಲ್ ತಿಂಗಳು ಈ ಒಂದು 5ನೇ ವರ್ಷದ ಕಾರ್ಯಕ್ರಮ ಚಾಲನೆ ಮಂತ ಶಾಂತಿ ಸಾಮರಸ್ಯ ಸೌಹಾರ್ದತೆ ಬಕ್ಕ ಸಮಾನತೆಯೊಂದಿಗೆ ಪಂಪಿನ 5 ವರ್ಷದ ಯೋಜಿ ಘೋಷಣೆದ ಮುಖಾಂತರ ಯೋಜಿ ಕಾರ್ಯಕ್ರಮಕ್ಕೂ ಚಾಲನೆ ಕೊಡ್ತಾ ಆ ಕಾರ್ಯಕ್ರಮದ ಮುಖಾಂತರ ಏಪ್ರಿಲ್ ತಿಂಗಳು 2018 ಎಗಳು ಚಾಲನೆ ಕೊಡ್ತಾ ನಿರಂತರವಾದ ಮೇ ತಿಂಗಳು ಏನಪ್ಪಯ್ಯ ಮೆಡಿಕಲ್ ಕಾಲೇಜ್ದ ಸೈಡು ಆರೋಗ್ಯ ಶಿಬಿರ ನಡೆದ ಎಂಕಿ ಕಾರ್ಯಕ್ರಮನು ಉದ್ದೀಪನ ಮಲ್ಪಡು ಬಂದು ಎಂಕಲು ನಿಶ್ಚಯ ಮತ್ತಿಲಗನೆ ಯೋಜಿ ಕಾರ್ಯಕ್ರಮಕ್ಕೂ ಉದ್ದೀಪನ ಮಲ್ಪೆರಲರೆ ಯುವಕ ಮಂಡಲದೊಟ್ಟಿಗೆ ನಿರಂತರವಾದ ಹಲವಾರು ವರ್ಷದಿಂದ ಎಂಗ್ಲೊಟ್ಟಿದ್ದು ಎಂಕ್ಲನ ಮಾತ ಜವನರಿಗಳ ಮಾರ್ಗದರ್ಶನ ಅಂಚನೆ ಯುವಕ ಮಂಡಲದ ವಿವೇಚ ಕಾರ್ಯಕ್ರಮ ಬಂದಿದ್ದು ಪಾಲ್ಗೊಂಡಿದ್ದ ಅಂಚನ ಶ್ರೀತ ಸುನಿಲ್ ಕುಮಾರ್ ಬಜಾಲ್ ಸಿಪಿಎಂ ಜಿಲ್ಲಾ ಕಾರ್ಯದರ್ಶಿ ಮಂಡಳಿ ಸದಸ್ಯರು ಬೇರೆ ಅಡ್ಡ ಬೇರೆ ಪರವಾದ ಸ್ವಾಗತ ಬಂದದ್ದು ಆ ಈ ಕಾರ್ಯಕ್ರಮ ಉದ್ದೀಪನ ಬಂದು ಬಂದ ಸುರು ಕಲಿಕೆ ಏನಂದ್ರೆ ಅರಿನ ಆತ್ಮೀಯವಾದ ಸ್ವಾಗತ. ತಾರೀಕು ಮಾತರೆಗ್ಲ ಈ ಒಂದು ಸಂದರ್ಭಡು ಮಕರ ಸಂಕ್ರಮಣದ ಈ ಒಂದು ಶುಭಾಶಯನ್ನು ಯಾನು ಇನ್ನೇ ಕೋರೊಂದುಲ್ಲೆ ಈ ಒಂದು ಸಂದರ್ಭಡು ಸೂರ್ಯ ದಕ್ಷಿಣಾಯನದ್ದು ಉತ್ತರಾಯಣಗೂ ಹೋದು ದಿನತ ಜಾಸ್ತಿ ಪೊರ್ತು ನಮ್ಮ ಈ ಬ್ರಹ್ಮಾಂಡದ ಈ ಭೂಮಿಗೆ ಬಲ್ಪು ಕೊರಪು ನಂಚಿನ ಈ ಒಂಜಿ ಪೊರ್ತು ಭೂಮಿ ವಸಂತ ಮಾಸದಂಚಿ ಜಾರ್ಮಂಚಿನ ಈ ಒಂಜಿ ಪೊರ್ತುಡು ನಮ್ಮ ಈ ಒಂಜಿ ಕಬಡ್ಡಿ ಪಂದ್ಯಾಟನ ಆಯೋಜನೆ ಮಾಡ್ತಾ
ಜವನೇರ್ನ ಯುವಕ ಮಂಡಲದ ಪಣ್ಣಗ ನಮ್ಮ ಒಂತ ಹಿನ್ನೆಲೆ ನಮ್ಮ ತೋಡಾಗುದು ಇಡೀ ದೇಶದ ಪರಿಸ್ಥಿತಿ ನಮ್ಮ ಅವಲೋಕನ ಮಲ್ಪುನಾಗ ಐದು ಜವನೇರ್ನ ಪಾತ್ರನೇ ಬಾರಿ ಮುಖ್ಯ ಒಪ್ಪುಂಡು. ಜವನೇರು ಉಲ್ಲೆರ ಅವ ಬೇತೇನ ಮಾಡಿದ ಒಂಜಿ ಸ್ಫೂರ್ತಿ ಒಂಜಿ ಛಲ ನಂಗೆ ಬರ್ಕೊಂಡು ಅವಾಗ ಇಡೀ ನಮ್ಮ ಭಾರತ ದೇಶನ ತೂನಗ ನೆದ ಹಿನ್ನೆಲೆನ ತೂನಗ ನಮ್ಮ ದೇಶದ ಯುವ ಭಾರತ ಅಂದ್ ಬಂದ್ಪೇರು. ಯುವ ಭಾರತ ಬಂದಾಗ ನಮ್ಮ ದೇಶದ ಜನಸಂಖ್ಯೆ ಮಲ್ಲ ಪರ್ಸೆಂಟ್ ಜನ ಏರಿಕೆ ಅನ್ನಕ ಜವನೇರಿ ಆ ಕಾರಣಕ್ಕೋಸ್ಕರ ನಮ್ಮನ್ನು ಯುವ ಭಾರತ ಅಂದ್ ಬಂದ್ಪೇರು. ಅಂಚಿನ ಯುವ ಭಾರತನೇ ಭಾರತವಾದ ನಿರ್ಮಾಣ ಮಲ್ಕೊಡೊಂದಾಂಡ ಆ ಜವನೇರನ್ನು ಸರಿಯಾಗಿನ ಸಾಧಿಗೆ ಕೊಂದು ಪೋಪುನಂಚಿನ ಬಾರಿ ಅಗತ್ಯತೆ ಉಂಟು. ಜವನೇರನ ಕೈಟು ಈ ದೇಶದ ಸುದೃಢವಾದ ಸಮೃದ್ಧವಾದ ಕೊಂದು ಪೋಪುನಂಚಿನ ತಾಕತ್ತುಪ್ಪು ಆ ಜವನೇರಿಗೆ ಅವಾಗ ಆ ಜವನೇರನೆ ಕೊಂದು ಪೋಡು ಬಂದಾಗ ಜವನೇರಡ ಒಂದು ಸಮಾಜಮುಖಿಯಾದ ಚಿಂತನೆ ಬೋಡು ಸಮಾಜಮುಖಿಯಾದ ಆಲೋಚನೆಗಳು ಮಾತ್ರ ಬೋಡಾಪುಂಡು ಅವಾಗ ಏರು ಕೊಡ್ಪು ನಾವು ಇನ್ನು ನಮ್ಮ ದೇಶದ ಅಭಿವೃದ್ಧಿ ಪಾತಿರುವ ಬಾಕಿದ ಮಾತ ಅಭಿವೃದ್ಧಿ ಪಾತಿರುವ ಅಣ್ಣ ಓವು ಅಭಿವೃದ್ಧಿ ಅವಡು ನಾನೆಲ್ಲ ಸುರೂಕು ನಮ್ಮ ಊರು ಅಭಿವೃದ್ಧಿ ಅವಳು ಊರು ಅಭಿವೃದ್ಧಿ ಅಣ್ಣ ಮಾತ್ರನೇ ರಾಜ್ಯ ಅಭಿವೃದ್ಧಿ ಆಪನು ದೇಶ ಅಭಿವೃದ್ಧಿ ಆಪನು ಅವಾಗ ಊರದ ಅಭಿವೃದ್ಧಿದ ಮಲ್ಲ ಪಾತ್ರ ಏರ್ನಕ್ಕೆ ಅನ್ನಗ ಸಂಘ ಸಂಸ್ಥೆಗಳ ಪಾತ್ರ ಬಹಳ ಮುಖ್ಯ ಉಂಟು. ಯುವಕ ಮಂಡಲದ ಪಾತ್ರಗಳು ಬಾರಿ ಮುಖ್ಯ ಉಂಟು. ದಯಕ್ಕೆ ಅನ್ನಗ ಆ ಊರದ ಬೇರೆ ಬೇರೆ ರೀತಿಯ ಜನಕ್ಕೆ ಪೂರಕವಾದ ಕೆಲಸಗಳು ಆ ಊರಿನ ಜೋಕುಲುಪ್ಪೇರಿ ಮಹಿಳೆಯರುಪ್ಪೇರಿ ಪ್ರಾಯ ದಗಿನಕುಲುಪ್ಪೇರಿ ಅಕ್ಕಳು ಮಾತ್ರ ನಿರೀಕ್ಷೆ ದೀಪನು ಜವನೇರಡ ಈ ಜವನೇರ ದಾದಾಳ ಈ ಊರಿಗೆ ಎಟ್ಟ ಕೆಲಸ ಮಲ್ಪೇರಿ ಎಗ್ಲೆಗೆ ದಾದಾಳ ಕೆಲಸ ಮಲ್ಪೇರಿ ಪಂದಾಕಳ ಆಶಯದ ಇದುಪ್ಪೇರಿ ಅವಾಗ ಆ ಜವನೇರಿ ಸಮಾಜಮುಖಿಯಾದ ಬೇಲೆ ಮಲ್ಪರ ಸಾಧ್ಯತೆ ಅವಡಾಯಿ ಅಂಡ ಇನಿ ಒಂಜಿ ಬಾರಿ ಒಂಜಿ ಬೇಜಾರದ ಸಂಗತಿ ಹೆಂಚಿನಕ್ಕೆ ಅನ್ನಗ ನಿಗಳು 5 ವರ್ಷದ ನಮ್ಮ ಹಿನ್ನೆಲೆ ಪಾತ್ರ ಯುವಕ ಮಂಡಲ 300 ಯುವಕ ಮಂಡಲ ತೂಪನ ಮಸ್ತ್ ವರ್ಷದ ಪಿರಾಕಗೂ ಪೋಲೆ ಮಾತಾ ಕಡೆಟ್ಲ ಸಂಘ ಸಂಸ್ಥೆಲು ಯುವಕ ಮಂಡಲ ಗೇಮ್ಸ್ ಟೀಮು ಫ್ರೆಂಡ್ಸ್ ಕ್ಲಬ್ ಇಂಚು ಜಾತಿ ಇತ್ತಡು ಅಂಡ ಇನಿ ಬರಬರುತ್ತಾವು ಕಮ್ಮಿ ಕಮ್ಮಿ ಆವೊಂದುಂಡು ಇನಿ ಅಂಚಿನ ಸಂದರ್ಭಡ್ಲ ಇನಿ ಒಂಜಿ ಬೊಲ್ಪಾದಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆದ ಸಂಘ ಸಂಸ್ಥೆಗಳಿಗೆ ಯುವಕ ಮಂಡಲಿಗೆ ಇನ್ನು 300 ಯುವಕ ಮಂಡಲ ಒಂದು ಮಾದರಿ ಪಂದ್ಯಾನು ಬಾರಿ ಹೆಮ್ಮೆಡಿನ ಪಣಂದುಲ್ಲ ಗಾಯಕಿ ಅನ್ನಗ 300 ಯುವಕ ಮಂಡಲ ಇನಿ ಮತ್ತೊಂದು ಬೈದಿನಂಚಿನ ಕಾರ್ಯಕ್ರಮಗಳು ಆ ಊರ್ದ ಜವನರಿಗಾದಕ್ಕೂ ಊರ್ದ ಜನಕ್ಲೆಗಾದಕ್ಕೂ ಜೋಕ್ಲೆಗಾದಕ್ಕೂ ಅನೇಕ ಕಾರ್ಯಕ್ರಮಗಳನ್ನೇ ಬಾರಿ ಚುಡುಕಾದ ನಮ್ಮ ಯುವಕ ಮಂಡಲದ ನಮ್ಮ ಗೌರವ ಅಧ್ಯಕ್ಷರು ಪಂಡಿತ್ ದಾದ ಯುವಕ ಮಂಡಲ ಉಂಡಾತಿನ ದಾಯಕ ಇದು ಏತೋ ಯುವಕ ಮಂಡಲ ತೂಪ ಎಂಚ ಉಂಡಾತಿನ ಎಂಚ ಪೋತುಲು ಗೊತ್ತು ಅಂಚಿನವಳು ಉಂಡಾತಿನ ಮಾತ್ರ 5 ವರ್ಷ ಒಂಜಿ ಸಂಘ ಸಂಸ್ಥೆ 5 ವರ್ಷ ನಡಪವನು ಎಲ್ಲೇ ಕೆಲಸ ಅತ್ತವು ಬಾರಿ ಮಲ್ಲ ಕೆಲಸ 5-3 ಕುಲ್ದಿನಂಚಿನ ನಮ್ಮ ಕೃಷ್ಣಪ್ಪ ಸಾಲೆ ನಡೆದ ಪದ್ಧತಿ ಅನೇಕ ಹಿರಿಯಕ್ಕಳು 5 ಪೀರಿಯಡ್ ಬಾರಿ ಕಷ್ಟ ಬೈದೆ ಅಂಚಿನ ಕಷ್ಟ ಬತ್ತಿನೇಡ್ದವರ ಇನಿ 300 ಯುವಕ ಮಂಡಲ 5 ವರ್ಷ ನೀನಿ ಪೂರೈಸದೆ ಇನ್ನು ದುಂಬು ಹೋಗುಂಡು ಆಯ್ತ ನೆನಪುಗಿರಿ ಕಾರ್ಯಕ್ರಮ ಅಲ್ತುಂಡು ಎಕಡೆ ಗೌರವ ಅಧ್ಯಕ್ಷರು ಪಂಡಿರಿ ದಾದ ಧ್ಯೇಯವು ಒಂದು ಸಂಘಟನೆ ಒಂದು ಶಿಕ್ಷಣ ಒಂದು ಸಮಾಜ ಸೇವೆ ತುಲ ಇಂಚಿನ ಧ್ಯೇಯನ ದೀನಕ್ಕೆ 300 ಯುವಕ ಮಂಡಲ ಇನ್ನು ಮುಟ್ಟ ಇನ್ನು ಒರಿದನೆ ಆತ್ಮಹತ್ಯತೆ ಈ ಊರದ ಜನಕರು ಬೆರೆ ಕೊಡುದು ಪ್ರೋತ್ಸಾಹ ಕೊಡ್ತೀರಿ ಸಂಘಟನೆ ಈ ಊರ್ದ ಜವನರಿಗೆ ಒವೇ ಒಂಜಿ ಬೊಚ್ಚಾಂದಿನ ಸಾಧಿಗೆ ಪೋಪದ ಬದಲು ಎಡ್ಡ ಸಾಧಿಗೆ ಪೋದು ನಮ್ಮ ಈ ಸಮಾಜಕ್ಕೂ ಈ ಊರಿಗೊಂಜಿ ಬೊಲ್ಪಾರ ಸಾಧ್ಯ ಅವಡು ಪಂಡದೆ ಈ ಊರ್ದ ಜವನರನ್ನು ಒಟ್ಟು ಮಲ್ತಿನ ಕೆಲಸ 300 ಯುವಕ ಮಂಡಲ 5 ಶಿಕ್ಷಣಕ್ಕೆ ಪ್ರೋತ್ಸಾಹ ಕೊರು ನಾವು ಸಾಮಾನ್ಯ ಹೆಚ್ಚಿನ ನಮಯಂತೂ ಕಲ್ತಿದ್ದೆ ನನ್ನ ಬರ್ಪುನ ಜೋಕುಲು ಎಡ್ಡೆ ಕಲ್ಪೋಡು ಪಂಡದೆ ಈ ಶಿಕ್ಷಣಕ್ಕೆ ಪ್ರೋತ್ಸಾಹ ಕೊರ್ನೆಟ್ಟು ಹೆಂಗೊತ್ತುಂಡು 300 ಯುವಕ ಮಂಡಲ ಈ ಊರ್ದ ಅವೇತೋ ಜೋಕ್ಲೆಗೆ ಅವು ಫೀಸ್ ಕಟ್ ನಡೆದ ಪದ್ಧತಿ ಪುಸ್ತಕ ಕೊಟ್ಟು ನಡೆದ ಪದ್ಧತಿ ಅಕಲ ಮಾತಾ ರೀತಿಯ ಶಿಕ್ಷಣಕ್ಕೆ ಬೋರ್ಡ್ ಆತನ ಕೆಲಸನ ಮಲ್ತಿನ ಹೆಂಗೊತ್ತುಂಡು ಆತ ಮಲ್ಲ ಕೆಲಸ ಇಲ್ಲಿ ಶಿಕ್ಷಣಕ್ಕೆ ಪ್ರೋತ್ಸಾಹ ಮಲ್ಪುನಂಚಿನ ಜೋಕ್ಲೆಗೆ ಒಂಜಿ ಎಡ್ಡ ಸಾಧಿಡೆ ಬಲ್ಪು ಕೊಡ್ಪುನಂಚಿನ ಕೆಲಸನೇ 300 ಯುವಕ ಮಂಡಲ ಮಂತ್ರಿ ಅವೇ ರೀತಿ ಸಮಾಜ ಸೇವೆ ಜವನರ ಸಂಘಟನೆಗೆ ಮಾಡ್ಕೊಂಡು ಮಾತ್ರ ಆ ಜವನರಿಗೆ ಸಮಾಜ ಸೇವೆ ಪಂಡದಾದ ದಾಯಕ ಬೋರ್ಡ್ ನಮ್ಮ ಕೆಲಸ ಮಲ್ಕೊಡು ಪಂಪಿನಂಚಿನ ಆಯ್ತ ಅರ್ಥನ ಕೊಡ್ದು ಆ ಜವನರನೆ ಸಮಾಜ ಸೇವೆಗೆ ಮಲ್ಪುನ ಮುಖಾಂತರ ಈ ಊರುಡು ಎಡ್ಡೆ ಕೆಲಸ ಮಲ್ಪರ ಸಾಧ್ಯ ಆಗ್ತದೆ ಆಯ್ತ ಒಟ್ಟಿಗೆ
300 ಯುವಕ ಮಂಡಲ 5 ವರ್ಷ ಇನಿಕ್ಲ ದಾಯವರ್ಧನಕ್ಕೆ ಅನ್ನಗ ಈ ಊರ್ದ ಮಾತಾ ಜವನರಿಲ್ಲ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಭೇದ ಭಾವ ಇಜ್ಜಂದೆ ನಮ್ಮ ಪತ್ತಪ್ಪೆ ಜೋಕ್ಲ ಅದು ಪರಿಯಾವು ಅಣ್ಣ ನಮ್ಮ ಮಾತೆಲ್ಲ ಒಂಜಪ್ಪೆ ಜೋಕುಲು ಬಂದು ತಜ್ಬಾದು ಕೊಟ್ಟಿ ನಾವು 300 ಯುವಕ ಮಂಡಲ ಆ ಕಾರಣಕ್ಕೋಸ್ಕರ ಈಗ 5 ವರ್ಷ ಸುವರ್ಣ ಮಹೋತ್ಸವದ ಸಂಭ್ರಮಣಿ ಒರಿಯರ ಸಾಧ್ಯ ಆತಿ ನಾವು ಆ ನಮ್ಮ ನಡಿನಿ ಸೌಹಾರ್ದತೆನೆ ಈ ಊರಡಿಕ ಪಟದೆ ಈ ಊರ್ದ ಜವನರಿನ ಮಾತೆಲ್ಲ ಒಟ್ಟು ಮಲ್ತದೆ ಇನಿ ಪೋಪುನಂಚಿನ ಕೆಲಸನೇ 300 ಯುವಕ ಮಂಡಲ ಮಲ್ತದೆ ಭವಿಷ್ಯದ ದಿನಕ್ಕೆ ನಲ್ಲಾರ್ತಿ ಎಡ್ಡೆ ಕೆಲಸ ಮಲ್ಪರ ಸಾಧ್ಯತೆ ಆವಡೆ ಒಂಜಿ ಕಾರ್ಯಕ್ರಮ ಮಲ್ಪನೆ ಬಾರಿ ಭಂಗ ಅಂಚಿನವರು ವರ್ಷದ 16 ಕಾರ್ಯಕ್ರಮ ಮಲ್ಪನ ಕುಶಲ ಆಯ್ತು ಅರ್ಥದ ನಾವು ಜವನೇರ್ನ ರಾತ್ರ ಪಗದ ಬೇಲೆ ಉಂಡು ಆಯ್ತು ಒಟ್ಟಿಗೆನೆ ಅಕ್ಲು ಆತಿ ಎದುರು ಪಾರ ಪ್ರೋತ್ಸಾಹ ಕೊಡ್ತೀನಿ ಈ ಊರ್ದ ಜನಕುಲು ಈ ಊರ್ದ ಬೇರೆ ಬೇರೆ ವಿಭಾಗದ ಜನಕುಲು ನಿಕುಲು ಪ್ರೋತ್ಸಾಹ ಮಲ್ತಿನಕ್ಕೆ 300 ಯುವಕ ಮಂಡಲದ ಅಂಚಿನ ಒಂಜಿ ಕ್ಲಬ್ ಇವಿ ಒಂಜಿ ಯುವಕ ಮಂಡಲ ಈ ನಮ್ಮನ್ನು ಬೇಲೆ ಮಲ್ಪರ ಸಾಧ್ಯತೆ ಅಂಡಿ ಖಂಡಿತವಾಗ್ಲ ಭವಿಷ್ಯದ ದಿನಕ್ಕೆ 300 ಯುವಕ ಮಂಡಲ ಈ ತಟ್ಟೆ 10 ಪಟ್ಟು ಜಾಸ್ತಿ ಬೇಲೆ ಮಲ್ಪರ ಸಾಧ್ಯತೆ ಅವಡು ಆ ಮುಖಾಂತರ ಈ ಊರ್ಡು ಪುಟುದು ಬಲಪುನ ಜೋಕುಲು ಜವನರಿಗೆ ಒಂದು ನಂದಾದೀಪವಾದ ಬೆಳಗಿನ ಸಾಧ್ಯತೆ ಆವಡೆ ಆ ಮುಖಾಂತರ ಯುವಕ ಮಂಡಲ ಆಕಾಶದೆತ್ತರಗೂ ಹೋಯ್ತ ಕೀರ್ತಿ ಪಸರಿಸಡೆ ಒಂದು ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾದಂತ ಒಂದು ಕಾರ್ಯಕ್ರಮ. ಯಾಕಂತ ಹೇಳಿದ್ರೆ ಈಗ ತಾನೇ ನಮ್ಮ ಶ್ರೀ ಸುನಿಲ್ ಕುಮಾರ್ ಅವರು ಹೇಳಿದಾಗೆ ಒಂದು ಕಾರ್ಯಕ್ರಮ ಮಾಡುವುದು ಅಂತ ಹೇಳಿದ್ರೆ ಅದರ ಪರಿಶ್ರಮ ಅದರ ಕಷ್ಟ ಎಷ್ಟು ಅಂತೇಳಿ ಯಾರಿಗೂ ಹೇಳಬೇಕು ಅಂತ ಇಲ್ಲ. ಅದರಲ್ಲಿ ಇವತ್ತು ಈ ಒಂದು ಸುಂದರವಾಗಿ ಒಂದು 9ನೇ ಕಾರ್ಯಕ್ರಮವನ್ನು ಏರ್ಪಡಿಸಿ ಅದಕ್ಕೆ ಇಷ್ಟು ಚಂದದಲ್ಲಿ ಸೊಗಸಾಗಿ ಈ ಎಲ್ಲ ಊರಿನ ಜನರು ಹಿರಿಯರು ಕಿರಿಯರು ಹಾಗೂ ಚಿಕ್ಕ ಮಕ್ಕಳು ಎಲ್ಲರೂ ಭಾಗವಹಿಸಿ ಒಂದು ಈ ಎಲ್ಲ ಇವರ ಕಾರ್ಯಕ್ರಮಕ್ಕೆ ಒಂದು ಬೆನ್ನೆಲುಬಾಗಿ ಒಂದು ಬೆನ್ನು ತಟ್ಟುವ ಒಂದು ಕೆಲಸವನ್ನು ಎಲ್ಲರೂ ಮಾಡ್ತಾ ಇದ್ದೀರಿ. ಇದನ್ನು ನೋಡುವಾಗ ತುಂಬ ಸಂತೋಷವಾಗ್ತದೆ. ಹಾಗೂ ಈ ಕಾರ್ಯಕ್ರಮ ಇದರಲ್ಲಿ ಈಗ ತಾನೇ ನಮ್ಮ ಹರೀಶ್ ಮುಂಡೋಳಿ ಅವರು ಅವರ ಸ್ವಾಗತ ಭಾಷಣದಲ್ಲಿ ಹೇಳ್ತಾ ಇದ್ರು ವಿವಿಧ ಕಾರ್ಯಕ್ರಮ ಇದರಲ್ಲಿ ಆರೋಗ್ಯ ತಪಾಸಣೆ ಶಿಬಿರ ಹಾಗೆ ಮಾಹಿತಿ ಕಾರ್ಯಾಗ್ರಹ ಹಾಗೂ ವಿವಿಧ ಕಣ್ಣಿನ ಒಂದು ಕಣ್ಣಿನ ಪೊರೆ ಚಿಕಿತ್ಸೆ ಕನ್ನಡಕ ವಿತರಣಾ ಕಾರ್ಯಕ್ರಮ ಹಾಗೆ ವಿವಿಧ ಕಾರ್ಯಕ್ರಮಗಳು ಇಲ್ಲಿ ಮಾಡಿದ್ದಾರೆ. ಇದೆಲ್ಲ ಒಂದು ಜನಪರವಾದಂಥ ಒಂದು ಕಾರ್ಯಕ್ರಮ ಹಾಗೂ ಇದಕ್ಕೆ ಜನರಿಗೆ ಒಂದು ಸಹಕಾರ ಒಂದು ಅವರಿಗೆ ಒಂದು ಬೆನಿಫಿಟ್ ಆಗುವಂಥ ಕಾರ್ಯಕ್ರಮವನ್ನು ನೀವು ಮಾಡಿದ್ದೀರಿ. ಇದೊಂದು ಒಳ್ಳೆಯ ಕಾರ್ಯಕ್ರಮ. ಇಂಥ ಒಂದು ಯುವಕ ಮಂಡಳಿ ಇಂಥ ಒಂದು ಕಾರ್ಯಕ್ರಮ ಮಾಡಿದ್ದಕ್ಕೆ ನಾನು ನಿಮ್ಮನ್ನು ಶ್ಲಾಘಿಸುತ್ತೇನೆ. ಹಾಗೂ ಮುಂದೆ ಇನ್ನೂ ಅನೇಕ ಕಾರ್ಯಕ್ರಮಗಳು ನಿಮ್ಮಿಂದಾಗಿ ಈ ಊರಿನ ಜನತೆಗೆ ಆಗಲಿ. ಹಾಗೂ ಇದನ್ನು ಮಾಡ್ತಾ ಇದ್ದೀರಿ ನೀವು. ಯಾಕಂತ ಹೇಳಿದ್ರೆ ನಾನು ಚಿಕ್ಕಂದಿನಿಂದ ನನ್ನ ಮನೆಯಿಂದ ನಾವು ಸ್ಕೂಲಿಗೆ ಹೋಗುವಾಗ ಈ ಪ್ರದೇಶವನ್ನು ನಮ್ಮ ಕುತ್ತಾರು ಪ್ರದೇಶವನ್ನು ನಾವು ಚಿಕ್ಕಂದಿನಿಂದ ನೋಡ್ತಾ ಬಂದ ಒಂದು ಪ್ರದೇಶ ಇದು. ಹೇಗೆ ಇದು ಅಭಿವೃದ್ಧಿ ಆಗಿದೆ ಅಂತ ಹೇಳಿ ಇವತ್ತು ನೋಡ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ 50 ವರ್ಷಗಳ ಸಂದರ್ಭದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಜಾತಿ ಮತ ಭೇದ ಭಾವವಿಲ್ಲದೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೀರಿ. ಇಂತಹ ಕಾರ್ಯಕ್ರಮ ಎಲ್ಲರಿಗೂ ನಮ್ಮ ನಾಡಿನ ಪ್ರತಿಯೊಂದು ಯುವಕ ಮಂಡಳಿಗೆ ಆದರ್ಶ ಹಾಗೂ ಸ್ಫೂರ್ತಿ ಹಾಗೂ ಪ್ರೇರಣೆಯಾಗಲಿ ಅಂತ ಹೇಳಿ ನಾನು ಶುಭವನ್ನು ಹಾರೈಸ್ತಾ ನನ್ನನ್ನು ಇಲ್ಲಿ ವೇದಿಕೆಯಲ್ಲಿ ಕರೆದು ನೀವು ಕೊಟ್ಟಂತ ಗೌರವ, ನೀವು ಕೊಟ್ಟಂತ ನನ್ನ ದೀಪ ಬೆಳಗಿಸಲಿಕ್ಕೆ ಕೊಟ್ಟಂತ ಅವಕಾಶ ಹಾಗೂ ಟ್ರೋಫಿ ಅನಾವರಣ ಮಾಡಲಿಕ್ಕೆ ಕೊಟ್ಟಂತ ಒಂದು ಅವಕಾಶಕ್ಕೆ ನಾನು ಚಿರಋಣಿಯಾಗಿದ್ದೇನೆ. ಇದರೊಂದಿಗೆ ನಾನು ನಿಮ್ಮ ಈ ಕಾರ್ಯಕ್ರಮಕ್ಕೆ ಮುಂದೆಯೂ ಏನೆಲ್ಲ ಸಹಕಾರ ನಮ್ಮ ಸಂಸ್ಥೆಯ ವತಿಯಿಂದ ನನ್ನ ವತಿಯಿಂದ ಆಗಬೇಕು. ಸಾಗರ ತವರ್ಮಣು ತಾಜ್ಪತ್ ಅವರ್ಮಣೆ ವಿಷಯವಿಡಿ ಈ ಪ್ರದೇಶ ಒಂದು ಕುಗ್ರಾಮದ ಲೆಕ್ಕ ಇರ್ತದೆ. ಸರಿಯಾದ ರೀತಿದ ಮಾರ್ಗ ಇಜ್ಜಿ ಇತ್ತಿನ ಮಾರ್ಗಗೂ ಡಾಮರ್ ಇಜ್ಜಿ ಬಸ್ಸು ಇಜ್ಜಿ ಕರೆಂಟ್ ಇಜ್ಜಿ ಪರಿಹಾರ ನೀರು ಇಜ್ಜಿ ಜನಗಳಿಗೆ ವಿದ್ಯಾಭ್ಯಾಸ ಇಜ್ಜಿ ಅಕ್ಕಲಿಗೆ ತನ್ನ ಮೂಲ ಸೌಕರ್ಯಗೂ ಮೂಲ ಹಕ್ಕುಗಾದ ದಾದ ಮಲ್ಪಡೋ ಪಣಪ ರೀತಿದ ತಿಳುವಳಿಕೆದ ಕೊರತೆ ಈ ಸಂದರ್ಭಡು ಎಂಕಲ ಹಿರಿಯಾಕಲು ಸಾವಿರತ್ತ ಉರ್ಮಣು ತಾಜ್ಪತ್ ಮನೆ ವಿಷಯವಿಡೆ ಮೂಲು ನಮ್ಮ ಸಂಕಪಣ್ಣನ ವಂಚನೆ ಬಾಬಣ್ಣನ ಮಕ್ಕಳನ್ನ ಒಂಜಿ ಬುಟಾರಡು ನೂತನ ಕಲಾವೃಂದ ಪಂಪನೊಂಜಿ ಸಂಘವನ್ನು ಸ್ಥಾಪನೆ ಮಾಡ್ತಿರ್ ಬಂದರು.
ಅಪಗ ಇಟ್ಟೊಂದು ಉದ್ದೇಶ ಇರ್ತದೆ ದಯನ್ ಪಂಡ ಮುಲ್ಪ ಉಪ್ಪುನಕಲು ಹೆಚ್ಚಿನ ಅಕುಲು ಕಾರ್ಮಿಕರನ ಜೋಕುಲು ಅಕಲೆಗೆ ವಿದ್ಯಾಭ್ಯಾಸ ಇಜ್ಜಿ ಪಂಪರಿತಿದೆ ಆರಂಭಡು ಅಕಲೆಗೆ ರಾತ್ರಿ ಶಾಲೆ ಅಕ್ಷರಾಭ್ಯಾಸ ಕೊರ್ಪುಡಂಚಿನ ಕೆಲಸ ಮಾಡ್ತಾರೆ ಐತೊಟ್ಟಿಗೆನೆ ಅಕ್ಲೆಗೆ ಸಮಾಜದ ಸಾಮಾಜಿಕ ಚಟುವಟಿಕೆ ಕೆಲಸ ಮಲ್ಪುನಂಚಿನ ತನ್ನ ಶ್ರಮದ ಮುಖಾಂತರ ಶ್ರಮದಾನ ಅವು ರೋಡು ರಸ್ತೆ ಇಲ್ಲಿ ಬೇತೆ ಬೇತೆ ರೀತಿಯ ಕಷ್ಟಗಳು ಸುಖಟ್ಟು ಈ ಊರ್ದಾಕ್ಲಿಟ ಭಾಗವಹಿಸುವಂತಿನ ತಿಳುವಳಿಕೆನ ಸಾಮಾಜಿಕ ತಿಳುವಳಿಕೆಯನ್ನು ಕೊರಿಯರು ಐದು ಬೇಕಾಕ್ಲಿಗೆ ದೈಹಿಕವಾದ ಮುಲ್ಪ ವ್ಯಾಯಾಮ ಶಾಲೆ ಅಂಚಿನ ಬೇತೆ ಬೇರೆ ಕ್ರೀಡೆಲಿಲ್ಲ ಐಲ್ಲ ಕೊರ್ಪುರೊಟ್ಟಿಗೆ ಸಮಾಜ ಸೇವೆಯನ್ನು ಮಲ್ಪುರಲ ಒಂಜಿ ವಿಷಯವನ್ನು ತೆರಿಪದು ಯುವಕ ಮಂಡಲ ನಿರಂತರವಾದ 4 ವರ್ಷ ಆಡಗ ನಮ್ಮ ನೆಹರು ಯುವ ಕೇಂದ್ರಡು ರಿಜಿಸ್ಟರ್ ಆದ 300 ಯುವಕ ಮಂಡಲ ಪಂಪಿನ ಪುನರ್ ನಾಮಕರಣಡು 300 ಯುವಕ ಮಂಡಲ ಪಂಪಿನ ಸ್ಥಾಪನೆ ಆ ಉದ್ದೇಶಗಳು ಸ್ಥಾಪನೆ ಆಗ್ತದೆ ಪಂಡನಡ ಯುವಕ ಮಂಡಲ ಬಾಡಿಗೆದ ರೂಮ್ ಇತ್ತಂದಲ್ಲ ಈ ಊರ್ದಕ್ಲೆಗೆ ಒಂಜಿ ಕೊಡಪನ ನೀರಿಗೆ ಈ ಪ್ರದೇಶದಕ್ಕಲು ಪೋಡುಂದಾಂಡ ತೀರ್ಥ 2-3 ಕಿಲೋಮೀಟರ್ ದೂರ ಪೋಡು ಈ ಪ್ರದೇಶ 300 ಸೋಮೇಶ್ವರ ಗಡಿ ಪ್ರದೇಶವಾಯಿನಂಚಿನ ಈ ಪ್ರದೇಶಡು ನೀರದ ಕೊರತಂಡು ಪಂಪರಿತಿದೆ ಸಾರ್ವಜನಿಕರನ್ನು ಮಾತನಾಡುತ್ತದೆ ಸಾರ್ವಜನಿಕರ ಸಹಕಾರ ತನು ಮಣ್ಣ ಧನ ಸಹಕಾರದೊಂದಿಗೆ ಯುವಕ ಮಂಡಲದ ಸದಸ್ಯರನ್ನ ಮಾತಾಡಿತ ಸಹಕಾರದೊಂದಿಗೆ ಆರಂಭಡು ಸಾರ್ವಜನಿಕ ಗುಯಲ್ ಒಂಜಿ ತೋಡಲು ಐಟ ನೀರ್ದ ವ್ಯವಸ್ಥೆ ಆಡು 5 ಪಕ್ಕ ಯುವಕ ಮಂಡಲಕ್ಕೆ ಒಂಜಿ ಸ್ವಂತ ಕಟ್ಟಡ ಬೋರ್ಡು ಪಂಡದು ಒಂಜಿ ಕಟ್ಟಡ ಈ ಸಂದರ್ಭ 25ನೇ ವರ್ಷಕ್ಕೂ ಇಂದುವೆ ಗುಯಲಿನ ಪಿರ ಆಳ ಮಲ್ತದೆ ಪಿರ ನೀರ್ದ ವ್ಯವಸ್ಥೆ ಮಲ್ತದೆ 30ನೇ ವರ್ಷದ ಆ ಸಂದರ್ಭಡು ಈ ಊರುಡು ನಮ್ಮ ಮಂಗಳೂರು ತಾಲೂಕುಡು ಅಂಗನವಾಡಿ ಇಜ್ಜಾಡು ಅಪ್ಪ ಅಂಗನವಾಡಿ ಇಜ್ಜಾನ ಪೊರ್ತುಡು 300 ಯುವಕ ಮಂಡಲಡು ಬಾಲವಾಡಿ ಸ್ಥಾಪನೆ ಮಲ್ತದೆ 5 ಪಕ್ಕ ಮುಲ್ಪ ಟೈಲರಿಂಗ್ ಕಟ್ಟಿಂಗ್ ಕ್ಲಾಸ್ ಟೈಲರಿಂಗ್ ತರಬೇತಿ ಸ್ಥಾಪನೆ ಮಲ್ತದೆ ಆ ಗೊತ್ತುಡು ನೆಕ್ ಸ್ಥಳದ ಅವಕಾಶ ಅಭಾವದವರ ಯುವಕ ಮಂಡಲದ ಸ್ಥಳ ಅಂತ ಮಟ್ಟದ ಕಟ್ಟಡವು ಮೇಲ್ ಅಂತರ ಕಟ್ಟಡವನ್ನು ಮುಂದುವರಿಸಿದೆ ಈ ಮಧ್ಯೆ ಆರೋಗ್ಯ ಶಿಬಿರ ಕಾನೂನು ಶಿಬಿರ ರೇಬಿಸ್ ಚುಚ್ಚುಮದ್ದು ಕೊರ್ಪಣಂಚಿನ ವಿಚಾರ ಬೇತೆ ಬೇತೆ ರೀತಿದ ಬೂಕು ಪಟ್ಟಣ ವಿಚಾರ ಬೇತೆ ಬೇತೆ ವಿಚಾರ ಮಲ್ತದೆ 30ನೇ ವರ್ಷಗೂ ಸಾರ್ವಜನಿಕ ಬಸ್ಸು ತಂಗುದಾನ ಮಲ್ತದೆ ಇದಕ್ಕ 35ನೇ ವರ್ಷಕ್ಕೂ 40ನೇ ವರ್ಷಕ್ಕೂ ಇಂದುವೆ ರಂಗಮಂದಿರ ಮಲ್ತದೆ 5 45ನೇ ವರ್ಷಕ್ಕೂ ಒಂಜಿ ಎಳ್ಳೆ ಮಟ್ಟದ ಹಾಲ್ ಒಂಜಿ 200 ಯುವಕ ಮಂಡಲ MIM ಪಂಪಣ ಹಾಲ್ ಮಲ್ತದೆ ಹಾಲ್ ಮಲ್ತದೆ ಇನಿ 5ನೇ ವರ್ಷ ಕಾರ್ಯಕ್ರಮ ಮಲ್ತೊಂದುಂಡು 5ನೇ ವರ್ಷ ಕಾರ್ಯಕ್ರಮ ಇನಿ ಒರ್ಮನೆ ಕಾರ್ಯಕ್ರಮ ಆವೊಂದುಂಡು 1918 ವಿಷಯ ಮೇಟ್ ಕಾರ್ಯಕ್ರಮಲ ಒಂಜಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮ ನಮ್ಮ ಪ್ರದೇಶಡು ನಮ್ಮ ಜಿಲ್ಲೆಡೆ ಇಂಚಿನಕ್ಕೆ ಮಾತಾ ನಮ್ಮ ಒಂದು ತುಲ್ಲಣ ಅವಕ್ಕೆ ಕಾನೂನು ಶಿಬಿರ ಬೇತೆ ಬೇತೆ ಮಾಹಿತಿ ಶಿಬಿರ ಆರೋಗ್ಯ ಶಿಬಿರ ಕನ್ನಡ ಶಿಬಿರ ಬೇತೆ ಬೇತೆ ನಮ್ಮ ಸಂಸ್ಕೃತಿ ತುಳುನಾಡದ ಸಂಸ್ಕೃತಿ ಆಟಿದೊಂದು ಕಾರ್ಯಕ್ರಮ ಬೇತೆ ಬೇತೆ ಕಾರ್ಯಕ್ರಮಗಳು 5 ಪಕ್ಕ ನಮ್ಮ ಕೆಲವು ಜಾನಪದ ಸ್ಪರ್ಧೆ ನಾಟಕ ಸ್ಪರ್ಧೆ ಕ್ರೀಡೆ ಇನಿ ಕಬಡ್ಡಿ ಇಂಚಿನ ಹಲವಾರು ಕಾರ್ಯಕ್ರಮನು 1 ವರ್ಷ 16 ತಿಂಗಳು 16 ಕಾರ್ಯಕ್ರಮ ಇನಿ ಒರ್ಮನೆ ಕಾರ್ಯಕ್ರಮ ಆವೊಂದು ಬಂತು ಅಪಗ ಈ ಕಾರ್ಯಕ್ರಮ ಮಾತ ಆವಡುಂದನೆ ಯುವಕ ಮಂಡಲದ ಸದಸ್ಯರೇ ಅಕ್ಕಲು ಬೇತೆ ಬೇತೆ ರೀತಿಡೆ ಅಕ್ಕಲ ಒಂಜಿ ಮೇಟ್ ಶ್ರಮ ಒಂಜಿ ಮೇಟ್ ಹೆಡ್ಡೆ ಆಲೋಚನೆ ಒಂಜಿ ಮೇಟ್ ದೂರ ಆಲೋಚನೆ ಬಕ್ಕೊಂಜಿ ಮೇಟ್ ಜನರ ಸಾಮಾನ್ಯರಿಗೆ ವಾ ರೀತಿ ನಮ್ಮ ಸ್ಪಂದಿಸೋಡು ವಾ ರೀತಿಯ ಸಮಸ್ಯೆಗೆ ಪರಿಹಾರ ಕಂಡುಪತ್ತೋಡು ವಾ ರೀತಿ ಆಡು ಆರ್ಥಿಕವಾದ ನಮ್ಮಂಚೂರೈಕೆ ಪಾಡೊಂದು ಇನಿ ಯುವಕ ಮಂಡಲದ ಒಂಜಿ 40 ಲಕ್ಷ ರೂಪಾಯಿದ ಒಂಜಿ ಹಾಲ್ ಆತಂದಾಡ ಐಟಮ್ ಮಲ್ಲ ಪಾಲು ಊರ್ದಕ್ಕಲ ಮಾತಾಡಲ್ಲ ಉಂಡಾಯ್ತೊಟ್ಟಿಗೆ ಯುವಕ ಮಂಡಲ ಸದಸ್ಯರನ್ನೆಲ್ಲ ಉಂಡೋದು ಪಂಡಿರ ಯುವಕ ಮಂಡಲದ ಪರವಾಗಿ 50ನೇ ವಾರ್ಷಿಕೋತ್ಸವದಲ್ಲಿ 9ನೇ ದಿನವನ್ನು ನಾವು ಭಾಳ ಸಂತೋಷದಿಂದ ಆಚರಿಸಿದ್ದೇವೆ. ಇದು ಭಾರಿ ಭಾಳ ಖುಷಿ ಆಗ್ತದೆ. 300 ಯುವಕ ಮಂಡಲ ಭಾರಿ ಒಳ್ಳೆ ಸಾಧನೆಯನ್ನು ಮಾಡಿದ್ದಾರೆ. ಆದರೆ ಅದರ ಪರವಾಗಿ ಇವತ್ತು ಒಂದು ಕಬಡ್ಡಿ ಪಂದ್ಯಾಟವನ್ನು ಹಮ್ಮಿಕೊಂಡಿದ್ದಾರೆ. ಕಬಡ್ಡಿ ಪಂದ್ಯಾಟ ಒಂದು ಗ್ರಾಮೀಣ ಒಂದು ಕ್ರೀಡೆಯಾಗಿದೆ. ಅದಲ್ಲದೆ ಒಂದು ಮನೋರಂಜನೆ ಮತ್ತು ಆಟವಾಗಿದೆ. ಇಂಥೆಲ್ಲ ಆಟವನ್ನು ಉಳಿಸಿಕೊಳ್ಳೋದು ಬೆಳೆಸಿಕೊಳ್ಳೋದೆಲ್ಲ ನಮ್ಮ ಸಂಘ ಸಂಸ್ಥೆಗಳ ಎಲ್ಲ ಕರ್ತವ್ಯ ಆಗಿದೆ. ಇನ್ನು ಮುಂದೆಗೂ 300 ಯುವಕ ಮಂಡಲವರು ಇನ್ನಷ್ಟು ಒಳ್ಳೆಯ ಕಾರ್ಯಕ್ರಮ ಹಮ್ಮಿಕೊಳ್ಳಿ ಎಂದು ಹೇಳುತ್ತಾ, ಅಲ್ಲದೆ ಇವರಿಗೆಲ್ಲರಿಗೂ ಶುಭವಾಗಲಿ ಮತ್ತು ಎಲ್ಲ ಭಗವಂತನ ಅನುಗ್ರಹ ಸಿಗಲಿ ಎಂದು ಹೇಳ್ತಾ
ನಾನು 2 ಮಾತುಗಳು ಮುಕ್ತಾಯ. ಬಾರಿ ಒಂಜಿ ಪೊರ್ಲುದ ಕಾರ್ಯಕ್ರಮ ಅರ್ಥಪೂರ್ಣವಾಯಿನಂಚಿನ ಕಾರ್ಯಕ್ರಮ. ಈ ಕಾರ್ಯಕ್ರಮನ ಉದ್ಘಾಟನೆ ಮನ್ಪುರಾಗ ಒಂಜಿ ದೀಪನ್ ಪೊತ್ತಾಯ ದೀಪನ ಪೊತ್ತಾವನ ಉದ್ದೇಶದಾದಂತ ಪನ್ನಡ ಆ ದೀಪ ಒಂಜಿ ಲೋಹಡ್ ತಯಾರು ಮಂತಿನ ಒಂಜಿ ದೀಪ ಅವು ಪೊತ್ತೊಡಾಂಡ ಒವ್ವ ಒಂಜಿ ಮರತ ಕಾಯ್ಡ ಆಯ್ನಂಚಿನ ದ್ರವ ಎಣ್ಣೆ ಐಕೆ ಸಹಾಯಕವಾದ ಪೊತ್ತೊಡಾತ್ರಾಂಡ ಒಂಜಿ ಮರತ ಕಾಯ್ಡಾಚಿನಂಚಿನ ಒಂಜಿ ಪರ್ತಿದ ನಿನೆ ಇವು ಇದರ ಕರ್ತವ್ಯ ದಾಸ ಅಂತ ಪನ್ನಡ ಪೊತ್ತೊಡು ಆ ಸುತ್ತಲ ಪರಿಸರಕ್ಕೆ ಬಲುಪು ಕೊರಡು ಪನ್ಪುನಂಚಿನ ಉದ್ದೇಶ. ಆ ಮೂಜಿ ವಸ್ತುದ ಗುಣನೇ ಬೇತೆ ಬೇತೆ ಅಂಚೆನೆ ಈ ಒಂಜಿ ಯುವಕ ಮಂಡಳ ಸುಮಾರು 5 ವರ್ಷ ನಿರಂತರವಾದ ಈ ಭಾಗದ ಮಸ್ತ್ ಪುದರ್ ದೆತ್ತೊಂಡ್ರೆ ಕಾರಣದ ಅಂತ ಪನ್ನಡ ಈ ಯುವಕ ಮಂಡಲದ ಜಾತಿ ಧರ್ಮ ಇಚ್ಚಿ ಬಡವೆ ಬಲ್ಲಿದೆ ಇಚ್ಚಿ ರಾಜಕೀಯ ಇಚ್ಚಿ ಉದ್ದೇಶ ಒಂದೇ ಪನ್ನಡ ಸಮಾಜ ಸೇವೆ ಮನ್ಪೊಡು ಪನ್ಪುನಂಜ ಉದ್ದೇಶಡೆ ಹೋಯಿಡ್ದವರ ನೂದೇಕು ಎಂದು 5 ವರ್ಷನ ಸಂಪೂರ್ಣ ಮಂತಡ್ ಇದಕ್ಕೆ ನಮ್ಮ ಅಭಿನಂದನೆ ಕೊರೋಡು. ಈ ಒಂದು ಕಾರ್ಯಕ್ರಮ ನಂಗೆ ಪೂರ ಅನುಕರಣೀಯ ಅಂಚಿನ ಕಾರ್ಯಕ್ರಮ. 5ನೇ ವರ್ಷದ ಕಾರ್ಯಕ್ರಮ ಒಂಜಿ ವರ್ಷದ 16 ತಿಂಗಳಿಗೂ 16 ಕಾರ್ಯಕ್ರಮ ಇನ್ನು ಒರ್ಮನೆ ಕಾರ್ಯಕ್ರಮ. ಮುಕ್ಕಲ ಉದ್ದೇಶ ಮುಂಡೋಳೆರೆ ಪಂಡೆರೆ ವಿದ್ಯೆಗೆ ಪ್ರೋತ್ಸಾಹ ಕೊರಡು, ಸಂಘಟನೆಗೆ ಪ್ರೋತ್ಸಾಹ ಕೊರಡು, ಸೇವೆಗೆ ಪ್ರೋತ್ಸಾಹ ಕೊರಡು. ಇವು ಮೂಜಿ ಒಂಜಿ ತಿಕ್ಕಡಿ ಇತ್ತನಾಡ ಆ ಒಂಜಿ ಸಂಘಟನೆ ನೂದೇಕು ನೂಜಿ ಯಶಸ್ವಿ ಆಪುಂಡು. ನೂದೇಕು ನೂದು ಯಶಸ್ವಿ ಆವಡಿತ್ತನಾಂಡ ಸಮಾಜ ಐಕ ಜನಕ್ಕೆಲ್ಲ ಆಶೀರ್ವಾದ ಬೋಡು. ಯಾನು ನೂದೇಕು ನೂದು ಪನ್ಪೆ ಈ ಒಂಜಿ 300 ಯುವಕ ಮಂಡಳಗೆ ನೂದೇಕು ನೂದು ಈ ಸುತ್ತಮುತ್ತಲ ಜವನೇರ್ನ ಜನಕ್ಕೆಲ್ಲ ಹಿರಿಯಕ್ಕೆಲ್ಲ ಆಶೀರ್ವಾದ ಉಂಡು. ಅಂಚ ಈ ಕಾರ್ಯಕ್ರಮಲು ನಿರಂತರ ಯಶಸ್ವಿ ಆವೊಂದುಂಡು ಒಂದು ಮನೆಯರ ಸಂತೋಷ ಆಪುಂಡು. 300 ಗ್ರಾಮಡ್ 300 ಮಿತ್ ಯುವಕರ ಎತ್ತನಂಚಿನ ಸಂಘಟನೆ ಬುಲೆಯೊಂದುಂಡು. ಸಮಾಜ ಸೇವೆ ಮಂತ ಹೊಂದಿತ್ತು ಉಂಡು. ನಿರಂತರ ಚಟುವಟಿಕೆ ಉಂಡು. ಇಂದಿನ ಪ್ರೋತ್ಸಾಹ ಮನ್ಪುನ ಕರ್ತವ್ಯ ನಮ್ಮ ಜಾಸ್ತಿ ಪಾತ್ರಂದೆ ಸಮಯದ ಪ್ರಜ್ಞೆನೆ ಮನಸ್ಸು ಗೆತ್ತೊಂದು ಕಬಡ್ಡಿ ಪಡೆಮಗಲ ಪೂರ ನಿರೀಕ್ಷೆ ಮನ್ಪುನಂಚಿನ ಕಬಡ್ಡಿ ಗೊಬ್ಬು ಆಯ್ನಾಥ ಬೇಗ ಪ್ರಾರಂಭ ಆದ ಕಬಡ್ಡಿ ಸೋಲು ಗೆಲುವು ಮುಖ್ಯ ಕಬಡ್ಡಿ ಭಾಗವಹಿಸುವ ಮುಖ್ಯ. ಇನಿ ಸೋತರೆಯ ಎಲ್ಲ ಗೆಂದುವೆ ಪ್ರಯತ್ನದ ಮಿತ್ತು ಉಂಡು. ಸೋತನಕಲೆ ಹಿಗ್ಗಂಡೆ ಗೆಂದಿನಕಲೆ ಹಿಗ್ಗಂಡೆ ಸೋತಿನಕಲೆ ಕುಗ್ಗಂಡೆ ದುಂಬುದ ದಿನಟ್ಲ ಇಂಚಿನ ಪಂದ್ಯಾವಟಕ್ಕೆ ಭಾಗವಹಿಸೋಡು. ನಿರಂತರ ಈ ಕಬಡ್ಡಿನ ಪ್ರೋತ್ಸಾಹ ಮನ್ಪೋಡು ದಾಯನ್ ಪನ್ನಡ ಈ ಊರುಡು ಕಬಡ್ಡಿ ಪಂಡ ಬಾರಿ ಪುದರ್ ಪೋಯಿನಂಚಿನ ಒಂಜಿ ಪಂದ್ಯಾಟ. ಈ ಪಂದ್ಯಾಟ ಯಶಸ್ವಿ ಆವಡ್ ಅಂಚನೆ 300 ಯುವಕ ಮಂಡಳದ 16 ಕಾರ್ಯಕ್ರಮಲ ಯಶಸ್ವಿ ಆವಡ್ ದುಂಬುದ ದಿನಟ್ ನನಯಿತ್ ಕಾರ್ಯಕ್ರಮ ಜನಸೇವೆ ಮನ್ಪೆರೆ ಅಪ್ಪೆ ಭಗವತಿ ಮುಕ್ಲೆಗೆ ಆಶೀರ್ವಾದ ಕೊರಡೆ ಪಣ್ಣೊಂದು ವೇದಿಕೆಯ ಪಾತ್ರ ಅವಕಾಶ ಮಂತದ ಕೊರ್ನಂಚಿನ 300 ಯುವಕ ಮಂಡಳದ ಪದಾಧಿಕಾರಿ ನಕ್ಲೆಗ್ಲ ಸರ್ವ ಸದಸ್ಯರೆಗ್ಲ ಸಾಷ್ಟಾಂಗ ನಮಸ್ಕಾರ ಮಂತೊಂದು ಎನ್ನ ಪಾತ್ರ ಕಾರ್ಯಕ್ರಮ ಇಂತೆ ಅಂತಿಮ ಹಂತಕ್ಕೂ ಬರನುಂಡು ಇತ್ತೆ ಧನ್ಯವಾದ ಸಮರ್ಪಣೆ.
ಮುಖ್ಯವಾದ ಇನ್ನಿತ ಈ ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸಿನ ಚಂದ್ರ ಸುಳ್ಳಾಳ್ ಅಧ್ಯಕ್ಷರು ಚಿರುಂಬ ಭಗವತಿ ಕ್ಷೇತ್ರ ಉಳ್ಳಾಳ ಮೇರೆಗೆ 300 ಯುವಕ ಮಂಡಲ ಬಕ್ಕ ಸುವರ್ಣ ಸ್ವಾಗತ ಸಮಿತಿ ಪರವಾದ ಧನ್ಯವಾದ ಅರ್ಪಣೆ ಮಾಡ್ತೀನಿ. ಅವೇ ರೀತಿ ದೀಪ ಬೆಳಗಾದ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಿನ ಸುನಿಲ್ ಕುಮಾರ್ ಬಜಾರ್ CPM ಜಿಲ್ಲಾ ಕಾರ್ಯದರ್ಶಿ ಮಂಡಳಿ ಸದಸ್ಯರು ಮೇರೆಗೆ 300 ಯುವಕ ಮಂಡಲ ಬಕ್ಕ ಸುವರ್ಣ ಸ್ವಾಗತ ಸಮಿತಿ ಪರವಾದ ಧನ್ಯವಾದ ಅರ್ಪಣೆ ಮಾಡ್ತೀನಿ. ಅವೇ ರೀತಿ ಟ್ರಾಫಿ ಉದ್ಘಾಟನೆ ಮಾಡ್ತಿನ ಅಬ್ದುಲ್ ರಹಮಾನ್ ನಿರ್ದೇಶಕರು ಕನಚೂರು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ನಾಟಕಲ್ ಮೇರೆಗೆ 300 ಯುವಕ ಮಂಡಲ ಬಕ್ಕ ಸುವರ್ಣ ಸ್ವಾಗತ ಸಮಿತಿ ಪರವಾದ ಧನ್ಯವಾದ ಅರ್ಪಣೆ ಮಾಡ್ತೀನಿ. ಅವೇ ರೀತಿ ಮುಖ್ಯ ಅತಿಥಿಯಾದ ಬತ್ತಿನ ರವೀಂದ್ರ ಉಳ್ಳಾಳ್ ಮಾಲಕರು ಅನುರಾಗ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಮೇರೆಗೆ 300 ಯುವಕ ಮಂಡಲ ಸುವರ್ಣ ಸ್ವಾಗತ ಸಮಿತಿ ಪರವಾದ ಧನ್ಯವಾದ ಅರ್ಪಣೆ ಮಾಡ್ತೀನಿ. ಮುನ್ನೂರು ಯುವಕ ಮಂಡಲದ ಸುವರ್ಣ ಸಪ್ತಾಹದ ಆಶ್ರಯದಲ್ಲಿ ನಡೀತಿರತಕ್ಕಂಥ ಈ ಕ್ರೀಡಾಕೂಟದ ಪ್ರದರ್ಶನ ಪಂದ್ಯದಲ್ಲಿ ನಾವಿದ್ದೇವೆ. ದಕ್ಷಿಣ ಕನ್ನಡ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಮಂಗಳೂರು ಹಾಗೂ ಮಂಗಳೂರು ಗ್ರಾಮಾಂತರ ಕಬಡ್ಡಿ ಅಸೋಸಿಯೇಷನ್ ಉಲ್ಲಾಲ ಇದರ ಸಹಕಾರದೊಂದಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ MYM ಪ್ರೊ ಕಬಡ್ಡಿ ಟೂರ್ನಿಯ ಮೊದಲ ಪ್ರದರ್ಶನ ಮುನ್ನೂರು ಯುವಕ ಮಂಡಲದ ಸದಸ್ಯರನ್ನ ಒಳಗೊಂಡಿರತಕ್ಕಂಥ 2 ತಂಡಗಳು ಈ ತಂಡಗಳ ಮಧ್ಯ ಈ ಕೂಟದ ಮೊದಲ ದಾಳಿ ಆರಂಭವಾಗುತ್ತಿದೆ. ಸ್ಥಳೀಯ ಪ್ರತಿಭೆಗಳ ತಂಡದಲ್ಲಿ ಬೋನಸ್ನೊಂದಿಗೆ ವಾಪಸ್ ಆದರೆ ಅಂಕಗಳ ಖಾತೆ ಆರಂಭವಾಗುತ್ತಾ ಇದೆ. ಸೋಲೋ ಟ್ಯಾಕಲ್ ಮಾಡುವ ಪ್ರಯತ್ನದಲ್ಲಿ MYM ತಂಡದ ಹಿರಿಯ ಅನುಭವಿ ದಾಳಿಗಾರನ ಈತನ್ಮಧ್ಯೆ ಪ್ರಬಲ ಸ್ಪರ್ಧೆಯನ್ನ ಕಾಣುವ 2-1 ಕೊಡ್ತಾ ಇದ್ದಾವ. ಈ ಪ್ರದರ್ಶನ ಪಂದ್ಯದ ತರುವಾಯ ತಾವುಗಳು ಪ್ರವೇಶ ದ್ವಾರದ ಬಳಿ ಕಾಣಿಸಿಕೊಳ್ಳಬೇಕು. ಶ್ರೀಕೃಷ್ಣ ಕೃಷ್ಣಕೋಡಿ ಹಾಗೂ 7 ಸ್ಟಾರ್ ಕಲ್ಪನೆ ಪ್ರಥಮ ಹನಾಹನಿಗಾಗಿ
ಹಾಗೆ ದ್ವಿತೀಯ ಹನಾಹನಿಗೆ ಸುರಭಿ ಉಲ್ಲಾಲ ಬೈಲು ಬಿ ಹಾಗೂ ಹಲವಾರು ಸಮಾಜಮುಖಿ ಕಾರ್ಯಗಳೊಂದಿಗೆ ಈ ಭಾಗದಲ್ಲಿ ಜನರ ವಿಶ್ವಾಸವನ್ನು ಗಳಿಸಿ ಅತ್ಯಂತ ಶ್ರೇಷ್ಠದಾಯಕವಾದಂತಹ ಪ್ರವೇಶ ಮಾಡುತ್ತಿದ್ದ ಸುರಭಿ ಉಲ್ಲಾಲ ಬೈಲು ಸುರಭಿ ತಂಡಗಳ ಸ್ಪರ್ಧೆಗಳ ಪರವಾಗಿ ಆ ತಂಡದ ಪ್ರಮುಖ ದಾಳಿಗಾರನ ಆಕ್ರಮಣ ಆರಂಭವಾಗಿದೆ. ಪ್ರಥಮ ನಿಮಿಷಗಳು ಓಟ ಆರಂಭವಾದಂತೆ ಎರಡು ತಂಡಗಳ ಮಧ್ಯೆ ಪ್ರತಿಷ್ಠಿತ 300 ಯುವಕ ಮಂಡಳದ ಈ ಟ್ರೋಫಿಯನ್ನ ಗೆಲ್ಲುವಂತ ನಿಟ್ಟಿನಲ್ಲಿ ತಂಡಗಳ ಸ್ಪರ್ಧೆಗಳು ಮಾಡುವ ಬ್ಯಾಮಡಿ ದಾಳಿ, ಅಂಕ ಗಳಿಸಲೇಬೇಕಾದ ಒತ್ತಡದ ದಾಳಿ ಸುರಭಿ ತಂಡದ ದಾಳಿಗಾರರಿಂದ ಆಟಗಾರ ತಮ್ಮ ಉಪಸ್ಥಿತಿಯನ್ನು ದಯವಿಟ್ಟು ಘೋಷಣೆ ಮಾಡಿ. ಸಹರಾ ಸ್ಪೋರ್ಟ್ಸ್ ಅನ್ನುವ ಸಂಸ್ಥೆಯ ಮಾಲಕರಾಗಿ ಕ್ಲಬ್ ಸಮಯದಲ್ಲಿ ನೀಡುವಂತಹ ಅಂಕ ಗಳಿಕೆಯ ಪ್ರಯತ್ನದಲ್ಲಿ ತೀವ್ರತೆಯನ್ನ ಪಡೆದುಕೊಂಡಿದೆ ತಂಡಗಳ ಪ್ರತಿಸ್ಪರ್ಧೆ. ಪ್ರಥಮಾರ್ಧ 8-5 ಎಂಬ ಅಂಕ ಗಳಿಕೆಯಲ್ಲಿದೆ. ಇಲ್ಲಿ ಮತ್ತೆ ಅಂಕ ಗಳಿಕೆ ಯಶವನ್ನ ಪ್ರಥಮ ಹನಾಹನಿಯು ಕೂಡ ಅತ್ಯಂತ ಶ್ರೇಷ್ಠ ಪಂದ್ಯವಾಗಿದ್ದರೆ ಕೂಟದ ತೃತೀಯ ಹನಾಹನಿ ಅದಾಗಲೇ 10ರ ಸಮಸ್ಥಿತಿಯಲ್ಲಿ. ಐದು ಅಂಕಗಳ ಮುನ್ನಡೆಯೊಂದಿಗೆ ಪಂದ್ಯವನ್ನ ಹಿಡಿತದಲ್ಲಿಟ್ಟ ಸುರಭಿ ಮುನ್ನೂರು ಯುವಕ ಮಂಡಳದ ಈ ಕ್ರೀಡಾಕೂಟದಲ್ಲಿ ಅದಾಗಲೇ ಕಬಡ್ಡಿಯಲ್ಲಿ ಏನೂ ಆಗಬಹುದು, ಏನೂ ಕೂಡ ಆಗಬಹುದು ಅನ್ನುವುದಕ್ಕೆ ಸಾಕ್ಷಿ 4 ನಿಮಿಷಗಳು ಪೂರ್ಣ ಸಮಯ ಉಳಿದಿರುವಂತೆ 4 ನಿಮಿಷಗಳ ಆಟ ಬಾಕಿ ಇದೆ. 10-15ರಲ್ಲಿ ನೀಡಿದೆ. ದುಡುಕಿನ ನಿರ್ಧಾರಗಳು ತಂಡಕ್ಕೆ ಮುಳುವಾಗುತ್ತಿದೆ. ತ್ರಿಶೂಲ್ ತಂಡದ ಪ್ರಬಲ ಅಸ್ತ್ರ 19-11ರಲ್ಲಿ 8 ಅಂಕಗಳ ಅಂತರವನ್ನ ವೃದ್ಧಿಸಿಕೊಳ್ಳುತ್ತಾ ಇದೆ. ನಿಮಿಷಗಳಲ್ಲಿ ಬಲಿಷ್ಠ ತಂಡ ತತ್ವಮಸಿ ಬಖಂಬಿಲಾ ಅಂಕಣವನ್ನ ಪ್ರವೇಶ ಮಾಡುವಂತ ಪ್ರಬಲ ತಂಡ ಜೈ
ಆಗಿರ್ತಕ್ಕಂಥ ರೋಹನ್ ಕೊಟ್ಟರು ಮುಂದೆಗೆ ಕಳೆದ ರಾತ್ರಿಗಿಂತ ಈಚೆಗಿದ್ದಾರೆ. ತಮ್ಮೇ ಈ ಕ್ರೀಡಾಕೂಟದ ಅತಿಥಿಗಳಾಗಿ ಕ್ರೀಡಾಕೂಟಕ್ಕೆ ಅಂತಿಮವಾಗಿ ತಾವುಗಳೇ ಮುಖ್ಯ ಅತಿಥಿಗಳಾಗಿ ಬರಲಿ. ಚಪ್ಪಾಲೆ ದಯವಿಟ್ಟು ಪ್ರೇಕ್ಷಕ ವರ್ಗದಿಂದ. ತಮ್ಮ ಸಹಕಾರವಿಲ್ಲದೆ ಈ ಕ್ರೀಡಾಕೂಟ ನಮ್ಮ ಪರವಾಗಿ ಅನಂತಾನಂತ ವಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ಯಾಕಂದ್ರೆ ನೀವುಗಳು ಈ ಕ್ರೀಡಾಕೂಟಕ್ಕೆ ಪ್ರೇರಣಾ ಶಕ್ತಿಗಳು. ಮೆರುಗುವ ಟ್ರೋಫಿಯನ್ನ ಗೆಲ್ಲುವಂತ ತಂಡ 20,000 ನಗದು ಬಹುಮಾನದೊಂದಿಗೆ ಚಾಂಪಿಯನ್ ಆಗುವ ತಂಡ ಯಾವುದು ಅನ್ನುವುದು ಇನ್ನೇನು ಅರ್ಧ ಗಂಟೆಯ ಒಳಗಾಗಿ ನಮಗೆ ತಿಳಿದು ಬರಲಿಕ್ಕಿದೆ. ಈ ಫೈನಲ್ ಹಾದಿಯಲ್ಲಿ ಸುರಿಸಿ ಬಂದಂತಹ ಈ ಕ್ರೀಡಾಕೂಟಕ್ಕೆ ಹಗಲಿರುಳು ಶ್ರಮಿಸಿದಂತಹ 300 ಯುವಕ ಮಂಡಲದ ಪ್ರತಿಯೊಬ್ಬ ಸದಸ್ಯನಿಗೂ ಸುವರ್ಣ ಸಂಭ್ರಮದಲ್ಲಿ ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡು ಹಲವು ಜನಪರ ಯೋಜನೆಗಳ ಮುಖಾಂತರವಾಗಿ ಈ ಭಾಗದ ಜನರ ಆಶೋತ್ತರಗಳಿಗೆ ಸ್ಪಂದನೆಯನ್ನ ನೀಡುವಂತ ಒಂದು ಜೀವಂತ ಸಂಘಟನೆಯಾಗಿ ಪ್ರತಿ ಹೃದಯದಲ್ಲಿಯೂ ಕೂಡ ಮನೆಯನ್ನ ಮಾಡಿರತಕ್ಕಂತಹ ಒಂದು ಅದ್ಭುತ ಸಂಘಟನೆ 300 ಯುವಕ ಮಂಡಲಕ್ಕೆ ಎಲ್ಲ ಪ್ರೇಕ್ಷಕರ ಹುಡುಗರ ನಾಗರಿಕರ ಸಮಸ್ತರ ಪರವಾಗಿ ವಂದನೆಗಳನ್ನ ಸಲ್ಲಿಸಿ ನಿಮ್ಮ ಪ್ರೋತ್ಸಾಹದ ಮೇರೆಯಲ್ಲಿ ಮುಂದೆಯೂ ಕೂಡ ಇಂಥದೇ ಕ್ರೀಡಾಕೂಟಗಳನ್ನ ಹಮ್ಮಿಕೊಳ್ಳುವಂತಹ ಒಂದು ಶಕ್ತಿಯನ್ನ ದೇವರು ನೀಡಲಿ ಅನ್ನುವ ಪ್ರಾರ್ಥನೆಯೊಂದಿಗೆ ಫೈನಲ್ ಹಾದಿಯಲ್ಲಿ ನಾವುಗಳು ಎರಡೂ ತಂಡಗಳಿಗೆ ಶುಭವನ್ನ ಹಾರೈಸಿದ ನಂತರವಾಗಿ ಇದೀಗ ಫೈನಲ್ ಹನಾಹನಿಗೆ ಕ್ಷಣಗಳು ಆರಂಭವಾಗಲಿಕ್ಕಿದೆ. ವಿಕ್ರಾಂತ ಮತದಾಳಿಯಲ್ಲಿ ಇಲ್ಲಿ ಆಶಿಕ್ ಅವರ ಅಂಕ ಗಳಿಕೆಯಲ್ಲಿ ಮುನ್ನಡೆಯಲ್ಲಿದೆ. ವರುಣ್ ಟ್ರಾವೆಲ್ಸ್ ತಂಡದ ಮಾಲಕರಾದ ವಿಜಯ್ ಫರ್ನಾಂಡಿಸ್ ಅವರ ಹಿರಿಮೆಯೊಂದಿದೆ. ತಂಡ ಎಲ್ಲೇ ಹೋಗಲಿ ಇವರಾದರೂ ಸರಿ ನಿತ್ಯ ಬಿಟ್ಟು ತಂಡದೊಂದಿಗೆ ಕೂತು ತಂಡವನ್ನ ಪ್ರೇರೇಪಿಸುವಂತ ಅದ್ಭುತ ಶಕ್ತಿಯವರು ಸದಾ ತಂಡದೊಂದಿಗೆ ಅಂತಿಮ ಆಟಗಾರನ ರೂಪದಲ್ಲಿ ತತ್ವಮಸಿ ಭಗವದ್ಗೀತಾ ತಂಡದ ದಾಳಿಗಾರ ಎದುರಾಳಿ ವರುಣ್ ಅಂಕಣದಲ್ಲಿದ್ದಾರೆ. ಪ್ರಥಮಾರ್ಥದಲ್ಲಿದ್ದೇವೆ ನಾವೆಲ್ಲರೂ ಕೂಡ. ಸೆಮಿಫೈನಲ್ ಪಂದ್ಯದಲ್ಲಿ ತಂಡಕ್ಕೆ ಆಧಾರವಾಗಿ ನಿಂತಹ ದಾಳಿಗಾರ ಇದೀಗ ಫೈನಲ್ನಲ್ಲಿಯೂ ಕೂಡ ತನ್ನ ಪ್ರಥಮ ದಾಳಿಯಲ್ಲಿದೆ. ಮುನ್ನಡೆಯಲ್ಲಿ ಬರುತ್ತಿದ್ದರೂ ಕೂಡ ಬಹಳ ಪ್ರತಿಭಾನ್ವಿತರನ್ನು ಹೊಂದಿರತಕ್ಕಂಥ ತಂಡ. ವಿಕ್ರಾಂತನನ್ನ ಬಂಧಿಸುವ ಪ್ರಯತ್ನದಲ್ಲಿ ಮ್ಯೂಸಿಕಲ್ ನೈಟ್ ಮತ್ತು ಆ ಬಳಿಕ ಪಂದ್ಯಾವಳಿ ಕಲಿಯುಗತಾನೆ ಆರಂಭವಾಗಿ ಒಂದೆರಡು ಪಂದ್ಯಗಳು ನಡೆದಿದ್ದಾರೆ. ಅನುಭವದ ಧರೆ ಚೇತನ್ನವರ ಒಳಾಂಗಣ ಪ್ರವೇಶವಾದಂತೆ ತಂಡಕ್ಕೆ ಮುನ್ನೂರು ಯುವಕ ಮಂಡಲದ ಈ ಫೈನಲ್ ಹಣಾಹಣಿಯಲ್ಲಿ ಇದಾಗಲೇ
ಬಲಿಷ್ಠವಾದ ರೈಡ್. ಇದು ಮೇಡ್ ಇನ್ ಇಂಡಿಯಾ. ನಿಜಾಮ್ ಮಾಡುವಿಲ್ಲದ ಗಡಿ ದಾಳಿಯಲ್ಲಿ ಹಾಗೆ ಕಳೆದ ರಾತ್ರಿ ಈಚೆಗೆ ಅದ್ಭುತವಾದಂತಹ ಧ್ವನಿವರ್ಧಕದ ವ್ಯವಸ್ಥೆಯನ್ನು ಮಾಡಿದಂತಹ ನಮ್ಮ ಬೆಳ್ತಂಗಡಿ ಪ್ರೇಕ್ಷಕರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಮುಂದೆ ತಂಡದ ಸದಸ್ಯರಿಗೆ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಧರ್ಮಶಾಸ್ತ್ರ ಚೆಂಡೈ ವಾದಿ ತಂಡದ ಸದಸ್ಯರು ದಯವಿಟ್ಟು ವೇದಿಕೆಗೆ ಬಂದು ಒಂದು ಕಿರು ಕಾಣಿಕೆಯನ್ನು ಪಡ್ಕೊಳ್ಬೇಕಾಗಿ ಅವರಲ್ಲಿ ಕೇಳಿಕೊಳ್ತೇವೆ. ಅಶೋಕ್ ಅಂಚನ್ ಇವರು ಕಾಣಿಕೆಯನ್ನು ಸ್ವೀಕರಿಸ್ತಾ ಇದ್ದಾರೆ. ಅದೇ ರೀತಿ ಇನ್ನೊಬ್ರು ರಾಷ್ಟ್ರೀಯ ತೀರ್ಪುಗಾರರಾಗಿರುವಂತಹ ರಾಧಾಕೃಷ್ಣ ರೈ ದಯವಿಟ್ಟು ವೇದಿಕೆಗೆ ಬಂದು ಈ ಸ್ಮರಣಿಕೆಯನ್ನು ಪಡ್ಕೊಳ್ಬೇಕು. ರಾಷ್ಟ್ರೀಯ ತೀರ್ಪುಗಾರರಾಗಿರುವಂತಹ ಉಮೇಶ್ ತಪ್ಪೂರ್ ದಯವಿಟ್ಟು ವೇದಿಕೆಗೆ ಬಂದು ನಮ್ಮ ಸ್ಮರಣಿಕೆಯನ್ನು ಪಡ್ಕೊಳ್ಬೇಕು. ರಾಷ್ಟ್ರೀಯ ತೀರ್ಪುಗಾರರು ಸುದೀಪ್ ಉಳ್ಳಾಲ್ ಬೈಲ್ ದಯವಿಟ್ಟು ವೇದಿಕೆಗೆ ಬಂದು ಈ ಒಂದು ಸ್ಮರಣಿಕೆಯನ್ನು ಪಡ್ಕೊಳ್ಬೇಕು. ಅದೇ ರೀತಿ ಇನ್ನೋರ್ವ ರಾಷ್ಟ್ರೀಯ ತೀರ್ಪುಗಾರರಾಗಿರುವಂತಹ ಉದಯ ಮಂಚಿನಾಡಿ ದಯವಿಟ್ಟು ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಪಡ್ಕೊಳ್ಬೇಕು. ಅದೇ ರೀತಿ ರಾಜ್ಯ ಮಟ್ಟದ ತೀರ್ಪುಗಾರರಾಗಿರುವಂತಹ ವಿನೋದ್ ತಲಮಾಡಿ ದಯವಿಟ್ಟು ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಪಡ್ಕೊಳ್ಬೇಕು. ಮತ್ತೋರ್ವ ರಾಜ್ಯ ಮಟ್ಟದ ತೀರ್ಪುಗಾರರಾಗಿರುವಂತಹ ಸಂದೀಪ್ ಮಾಡು ದಯವಿಟ್ಟು ವೇದಿಕೆಗೆ ಬರಬೇಕು, ಸ್ಮರಣಿಕೆಯನ್ನು ಪಡ್ಕೊಳ್ಬೇಕು. ನಿರ್ವಹಣೆಯನ್ನು ಮಾಡಿ ಸುಂದರವಾದ ಮನ ಮುಟ್ಟುವಂತ ವೀಕ್ಷಕ ವಿವರಣೆಯನ್ನು ನೀಡಿರುವಂತ ವಿಜಯ್ ದಯವಿಟ್ಟು ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಪಡ್ಕೊಳ್ಬೇಕು. ಬೆಸ್ಟ್ ಕ್ಯಾಚರ್ ತತ್ವಮಸಿ ಬಗಂಬಿನ ತಂಡದ ನಿಜಾಮ್ ದಯವಿಟ್ಟು ವೇದಿಕೆಗೆ ಬರಬೇಕು. ರೈಡರ್ ಪ್ರಶಸ್ತಿಯನ್ನು ಆಜಾದ್ ಕಿಂಗ್ ತಂಡದ ಸಲ್ಮಾನ್ ಪಡ್ಕೊಂಡಿದ್ದಾರೆ. ದಯವಿಟ್ಟು ವೇದಿಕೆಗೆ ಬಂದು ಪ್ರಶಸ್ತಿಯನ್ನು ಪಡ್ಕೊಳ್ಬೇಕು. ಅವರಿಗೆ ಪ್ರೋತ್ಸಾಹಿಸಬೇಕು.
ತಂಡದ ಬೆಸ್ಟ್ ಆಲ್ರೌಂಡರ್ ಪ್ರಶಸ್ತಿಯನ್ನು ವರುಣ್ ಟ್ರಾವೆಲ್ಸ್ ಬೆಳ್ತಂಗಡಿ ತಂಡದ ವಿಕ್ರಾಂತ್ ಅವರು ಪಡ್ಕೊಂಡಿದ್ದಾರೆ. ದಯವಿಟ್ಟು ವೇದಿಕೆಗೆ ಬಂದು ಈ ಪ್ರಶಸ್ತಿಯನ್ನು ಪಡ್ಕೊಳ್ಬೇಕು. ವಿಕ್ರಾಂತ್ ಬೆಸ್ಟ್ ಆಲ್ರೌಂಡರ್ ತಂಡದ ವಿಕ್ರಾಂತ್. ನಾಲ್ಕನೇ ಸ್ಥಾನವನ್ನು ಪಡ್ಕೊಂಡಿರುವಂತಹ ತಂಡ ಆಜಾದ್ ಸ್ಪೋರ್ಟ್ಸ್ ಕಿನ್ಯಾ. ಆಜಾದ್ ಸ್ಪೋರ್ಟ್ಸ್ ಕಿನ್ಯಾದ ಸಮಸ್ತ ಸದಸ್ಯರು ವೇದಿಕೆಗೆ ಬಂದು ಈ ಒಂದು ಪ್ರಶಸ್ತಿಯನ್ನು ಪಡ್ಕೊಳ್ಬೇಕು. ವೇದಿಕೆಯಲ್ಲಿರುವ ಎಲ್ಲ ಅತಿಥಿಗಳು ಸೇರಿ ಈ ಒಂದು ಇದರ ಪ್ರತಿ ಸ್ಥಾನವನ್ನು ಪಡ್ಕೊಂಡಿರುವಂತಹ ತಂಡ KMM ಕಾಪಿಕಾಡ್. ದಯವಿಟ್ಟು ವೇದಿಕೆಗೆ ಬಂದು ಪ್ರಶಸ್ತಿ ಮತ್ತು ತತ್ವಮಸಿ ಬಗಮಿಲ ದಯವಿಟ್ಟು ವೇದಿಕೆಗೆ ಬಂದು ಪ್ರಶಸ್ತಿಯನ್ನು ಪಡ್ಕೊಳ್ಬೇಕು. ತಂಡದ ಎಲ್ಲ ಸದಸ್ಯರು ವೇದಿಕೆಗೆ